ನಾನು ಮಾತಾಡ್ತಿರೋದು ಲೋಹಿತ್, ಮತ್ತು ನೀವು ನೋಡ್ತಾ ಇರೋದು ಆರ್ ಜೆ ಗೋಕರ್ ಯೂಟ್ಯೂಬ್ ಚಾನಲ್, ಮತ್ತು ನಿಮ್ಗೆ ಕಾರವಾರ ಲೋಕಲ್ ಚಾನಲ್. ಕಾರವಾರದ ಲೋಕಲ್ ಜನ ನ್ಯೂಸ್ಗಾಗಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಶೇರ್ ಮಾಡಿ. ಓಕೆ, ಬರಲ್ಲ ರೀ ಮಸಾಲ. ಹಾಂ, ಈಗ ಫಸ್ಟ್ ನಾವು ಹೋಗ್ತಾ ಇದ್ದೀವಿ, ನಾವು ತೋರಿಸ್ತಾ ಇದ್ದೀವಿ ಒಣ ಮೀನು ಮಾರ್ಕೆಟು. ನಮ್ಮ ಕಾರವಾರದಲ್ಲಿ ಯಾವ ಥರ ಏನೇನು ಯಾವ ಥರದ್ದು ಒಣ ಮೀನುಗಳು ಮಾರ್ತೀವಿ, ಮತ್ತು ಏನದ್ರ ಪ್ರೈಸ್ ಏನಿರುತ್ತೆ, ಮತ್ತು ಯಾವ ಥರ ಅವ್ರು ಕೊಡ್ತಾರೆ, ಒಂದ್ಸಲ ಅವ್ರ ಹತ್ರನೇ ಮಾತಾಡಿ ಬಂದು ಕೇಳ್ಕೊಂಡು ನೋಡೋಣ ಬನ್ನಿ. ಟಿವಿ ಲೈನ್ ಹಾಂ, ಇದು ಬಾಂಗಡೆ, ಇದಕ್ಕೆ ಹೇಳಕ್ಕೆ. ಹಾಂ, ಇದು ಬಾಂಗಡೆ ಮೀನು. ಹಾಂ, ಮತ್ತೆ ಹೇಳಕ್ಕೆ ಇದು ಯಾವುದು ಹಾಂ, ಇದು ದೋಡಿ ಅಂತ. ಮತ್ತು ಇದು ಜಿಂಗೆ, ಒಣ ಜಿಂಗೆ. ಇದು ಹೆಂಗೆ ಅಮ್ಮ, ಇದು ಬಾಂಗಡೆ ಹೆಂಗೆ? 100 ರೂಪಾಯಿಗೆ 12 ಬಾಂಗಡೆ. ಮತ್ತು 100 ರೂಪಾಯಿಗೆ 15 ಕೊಡ್ತಾರಂತೆ. ಇಲ್ಲಿ ಸ್ವಲ್ಪ ಬೆಳೆ ಸ್ವಲ್ಪ ರೇಟ್ ಹೆಚ್ಚಾಗಿರುತ್ತೆ. ಸಾಯಂಕಾಲದಲ್ಲಿ ಇದು ಜೆಲ್ಲಿ ಫಿಶ್ ಇರ್ತಾರೆ ಇದಕ್ಕೆ. ಇದು ಜೆಲ್ಲಿ ಫಿಶ್ ಅಂತ. ಇದು ಹೇಗಮ್ಮ ಇದು ಜೆಲ್ಲಿ ಫಿಶ್? 200 ರೂಪಾಯಿ. 200 रुपीस रेट है. इससे काय नाम क्या आदमी? ಇದು ಏನಮ್ಮ ಇದು? ಟೈಗರ್ ತುಂಟ ಅಲ್ಲ? ಟೈಗರ್ ತುಂಟ ಹೇಗಿದು? ಎಷ್ಟು ಹೇಗದು? ಹಾಂ, 300 ರೂಪಾಯಾ? ಓಕೆ. ಇದು ತೋಳಿ ಅಲ್ಲ? ತೋಳಿ. ಹಾಂ, ದಂಪಾರ ಉತ್ತರ್ತೇನೆ. ಅದು ಕಮ್ಮಿನೇ ಕಮ್ಮಿ ಅಂತ ಬೊಂಟೆ. ಇದು ಯಾವ ಥರ? ಅವರು ವ್ಯಾಪಾರದಲ್ಲಿ ಮಗ್ನವಾಗಿದ್ದಾರೆ. ಸೊ ನಮಗಷ್ಟು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ನಾವು ಮುಂದ್ಗಡೆ ನೋಡೋಣ ಬನ್ನಿ. ಹೆಜ್ಜೆ ಹತ್ರ ಕೇಳೋಣ.
ಬಾಂಗ್ಡ ಕಷ್ಟಿಗೆ 100 ರೂಪಾಯಿ 5 ಹಾಂ 100 ರೂಪಾಯಿ 5 ಕಷ್ಟಿಗೆ ಇದು ಯಾವ ಮೀನಮ್ಮ ಇದು ಗುರ್ಕ ಇದನ್ನು ಹೇಗೆ 100 ರೂಪಾಯಿ ಬಂತಾ 100 ರೂಪಾಯಿ ಪಾಲು ಚಿಕ್ಕ ಮೀನು 100 ರೂಪಾಯಿ ಪಾಲು